ಶತಮಾನ ಕಂಡ ಕಾಂಗ್ರೆಸ್ ಪಕ್ಷ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಜನರಿಂದ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಬಿಜೆಪಿ ಪಕ್ಷದ ಕಾರ್ಯಕರ್ತನಿಗೆ ಇರುವ ಗೌರವ ಕಾಂಗ್ರೆಸ್ನ ನಾಯಕರಿಗೆ ಇಲ್ಲ ಎಂದು ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದಂತಹ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ವಯಸ್ಸಾಗಿದ್ದು ಆಂತರಿಕ ತೊಂದರೆ ಎದುರಿಸ್ತಾ ಇದೆಯೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಮಾತನಾಡುವ ರೀತಿ ಶೈಲಿ ಶತಮಾನದ ಪಕ್ಷಕ್ಕೆ ಶೋಭೆಯನ್ನ ತರುವಂತಹದ್ದು ಅಲ್ಲ. ರಾಜ್ಯದ ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎಂದ ಸಿಎಂ, ಬಿಜೆಪಿ ಪಕ್ಷದ ಕಾರ್ಯಕರ್ತನಿಗೆ ಇರುವ ಗೌರವ ಕಾಂಗ್ರೆಸ್ನ ನಾಯಕರಿಗೆ ಇಲ್ಲ ಎಂದರು. ಸಮವಸ್ತ್ರ ಸೇರಿದಂತೆ ರಾಜ್ಯದ ಹಲವು ಸಂದಿಗ್ಧ ಪರಿಸ್ಥಿತಿಯನ್ನ ಸರ್ಕಾರ ದಿಟ್ಟತನದಿಂದ ಎದುರಿಸಿದೆ. ಕೆಲವೊಂದು ಕಡೆ ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿ ಬೇರೆಲ್ಲೂ ಅತಿರೇಕಕ್ಕೆ ಹೋಗದಂತೆ ನೋಡಿಕೊಂಡಿದೆ. ಇದರಿಂದ ವಿರೋಧ ಪಕ್ಷಗಳು ಹತಾಶೆಯಲ್ಲಿದೆ. ಸಮಸ್ಯೆಗಳ ಪರಿಹಾರ ಅವುಗಳಿಗೆ ಬೇಕಾಗಿಲ್ಲ ಮತ್ತು ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸಲು ಅವುಗಳನ್ನು ಪ್ರಯತ್ನಿಸ್ತಾ ಇದೆ ಎಂದು ಆರೋಪಿಸಿದರು. ಆದರೆ ಎಲ್ಲಾ ಸಮಸ್ಯೆಗಳು ಎದುರಿಸುವ ಸಾಮರ್ಥ್ಯ ಸರ್ಕಾರಕ್ಕೆ ಇದೆ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಮಾಜಿ ಮುಖ್ಯಮಂತ್ರಿಗಳು ಸಂಸದರಾದ ಡಿ.ವಿ. ಸದಾನಂದಗೌಡ, ಸಚಿವರಾದ ಸಿ.ಎನ್. ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಕೋಟ ಶ್ರೀನಿವಾಸ ಪೂಜಾರಿ, ಸುನಿಲ್ ಕುಮಾರ್, ಶಾಸಕ ಮಿತ್ರರು ಹಾಗೂ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಿರುವಂತಹ ಗೌರವ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಗೌರವ ಒಂದು ದಿವಸಕ್ಕೆ ಬಂದಿದ್ದಲ್ಲ, ಇದು ಸಂಪಾದಿಸಿದ್ದು, ಹಲವಾರು ವರ್ಷಗಳ ಸೇವೆ ಮಾಡಿ ಸಂಪಾದಿಸಿರುವಂಥದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳ ತಳಹದಿಯ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಪಕ್ಷ ರಥದ ಎರಡು ಗಾಲಿಯಂತೆ ನಾವು ಒಟ್ಟಿಗೆ ಅಭಿವೃದ್ಧಿಯ ರಥವನ್ನು, ರಾಜ್ಯ ಕಟ್ಟುವಂಥ ರಥವನ್ನು, ನವ ಕರ್ನಾಟಕದ ನಿರ್ಮಾಣದ ರಥವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಇಡೀ ಕರ್ನಾಟಕಕ್ಕೆ ಮಾದರಿ, ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿ ಯಾರಪ್ಪ ಅಂತಂದರೆ ಕರಾವಳಿ ಭಾಗದ ಕಾರ್ಯಕರ್ತರು. ನಮ್ಮ ವರ್ಚಸ್ಸು ಹೆಂಗಿರಬೇಕು? ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು, ಆಡಳಿತದ ವೈಖರಿ, ಕಾರ್ಯಕರ್ತರ ನಡವಳಿಕೆ, ಕಾರ್ಯಕರ್ತರ ಸಂಬಂಧ ವೋಟರ್ನ ಜೊತೆ, ಇದು ಅದ್ಭುತವಾಗಿದ್ದಾಗ ಮಾತ್ರ ಪ್ರಾಯಶಃ ಚುನಾವಣೆಯಲ್ಲಿ ಯಶಸ್ಸು ಸಿಕ್ಕಲಿಕ್ಕೆ ಸಾಧ್ಯ ಆಗುತ್ತೆ. ಪಂಚರಾಜ್ಯದ ಚುನಾವಣೆಗಳಾಯಿತು. ನಮ್ಮ ಲಕ್ಷ್ಮಣ್ ಸವದಿಯವರು ಉತ್ತರ ಪ್ರದೇಶಕ್ಕೆ ಹೋಗಿದ್ದರು, ಸುಮಾರು ದಿನಗಳ ಕಾಲ ಅಲ್ಲಿದ್ದರು. ಶೋಭಾ ಕರ್ಲಾಜೆ ಅವರು ಉತ್ತರ ಪ್ರದೇಶದಲ್ಲಿದ್ದರು. ನಾವೆಲ್ಲ ನೆರೆಯ ಗೋವಾಕ್ಕೆ ಹೋಗಿದ್ದೆವು. ಭಾರಿ ಜನ ಮಾತಾಡುವಂಥದ್ದು ಚುನಾವಣೆಯ ಒಂದು ಆಡಳಿತದ ಒಂದು ಅವಧಿ ಮುಗಿದಾಗ ಆ್ಯಂಟಿ ಇನ್ಕಂಬೆನ್ಸಿ ಬರುತ್ತೆ ಅಂತ ಹೇಳಿ. ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳುವಂಥ ಶಬ್ದ ಬರದಾಗೆ ಆಗಬೇಕು ಅಂತ ಹೇಳಿದರೆ ಸರ್ಕಾರದ ಅಭಿವೃದ್ಧಿ ಕಾರ್ಯದ ವಿಚಾರಗಳನ್ನು ಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ನಮ್ಮ ಸಂಬಂಧಗಳು ನಮ್ಮ ವೋಟರ್ನ ಜೊತೆ ಚೆನ್ನಾಗಿರುವಂಥ ಕೆಲಸ ಕಾರ್ಯಗಳಾಗಬೇಕು. ನಾವೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿದ್ದೇವೆ. ಕೇವಲ ಭಾಷಣ ಕೇಳಿ ಸಮಾವೇಶದಲ್ಲಿ ಘೋಷಣೆ ಕೂಗಿ ಹೋಗುವಂತ ಕಾರ್ಯಕರ್ತರಲ್ಲ, ಅಕ್ಷರಶಃ ಬೂತ್ ಮಟ್ಟದಲ್ಲಿ ಕಾರ್ಯವನ್ನು ಮಾಡಬೇಕಾದಂತ ಕಾರ್ಯಕರ್ತರು ನಾವು. ಇನ್ನು 1 ವರ್ಷಗಳ ಕಾಲ ಇನ್ಯಾವುದೋ ಹೊಸ ಬೇಡಿಕೆಗಳನ್ನ ಕಾರ್ಯಕರ್ತರು ವ್ಯಕ್ತ ಮಾಡದೆ ಈಗ ಆಗಿರುವಂತ ಅಭಿವೃದ್ಧಿ ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ಅದನ್ನ ಮತದಾರರಿಗೆ ತಲುಪಿಸುವಂತ ಕಾರ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಮಾಡಬೇಕಾಗಿದೆ.